ಸ್ಮಾರ್ಟ್ ಸಿಟಿ ಬಂದಮೇಲೆ ಮಂಗಳೂರು ಸ್ಮಾರ್ಟ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ. ಸ್ಮಾರ್ಟ್ ಸಿಟಿಯಿಂದ ರೋಡ್ಗಳ ತಿಥಿ ಅಂತೂ ದಿನಾಲೂ ಆಗ್ತಲೇ ಇದೆ. ನಾವು ದುಡಿದ ಹಣದಿಂದ ಇವರು ಅಗೆಯೋದು, ತೆಗೆಯೋದು, ಹಾಕೋದು. ಅಯ್ಯಯ್ಯೋ, ಎಲ್ಲಿ ನೋಡಿದರೂ ಇದೇ ಗೋಳು. ಹೊಸ ರಸ್ತೆಗಳನ್ನು ಕೂಡ ನಿರ್ಮಿಸ್ತಾರೆ, ಅಲ್ಲಿ ಕೂಡ ಇದೇ ಸಮಸ್ಯೆ. ರಸ್ತೆ ಆಗ್ತದೆ, ಅಗಿತಾರೆ. ಇಲ್ಲೊಂದು ರಸ್ತೆ ಇದೆ ನೋಡಿ, ಎಷ್ಟೋ ವರ್ಷಗಳ ಮೊದಲು ಡಾಮರಾಗಿತ್ತು. ಎತ್ತರ ತಗ್ಗಾಗಿದಂತೆ, ಎಜ್ಜಾಗಿದಂತೆ ಎಷ್ಟೋ ಆಕ್ಸಿಡೆಂಟ್ಗಳಾಯಿತು, ಎಷ್ಟೋ ಜನರು ಬಿದ್ದರು. ಈಗ ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ಮಿಡ್ಲಲ್ಲಿ ಅಗಿತಾ ಇದ್ದಾರೆ. ಎಂತಹ ಬ್ರಿಲಿಯಂಟ್ ಇಂಜಿನಿಯರ್ಸ್ಗಳಿದ್ದಾರಲ್ಲಪ್ಪ. ಅದಕ್ಕೆ ಹೇಳೋದು ಸ್ವಾಮಿ, ಯಾವತ್ತು ಕೂಡ ಇಂಜಿನಿಯರ್ಸ್ ಕಾಂಟ್ರಾಕ್ಟ್ ಕೊಡುವಾಗ ಈ ಕಾಂಟ್ರಾಕ್ಟ್ನವರು ಕಮಿಷನ್ ಕೊಡ್ತಾರಂತೇಳಿ ತಗೊಂಡ್ರೆ, ಬುದ್ಧಿಲ್ಲದವರನ್ನೆಲ್ಲ ಇಂಜಿನಿಯರ್ಸ್ಗಳನ್ನಾಗಿ ಮಾಡಿದರೆ ಇದೇ ಅಗಿಯೋದು, ತೆಗಿಯೋದು, ಹಾಕೋದು. ಇಲ್ಲಿ ಜನರ ದುಡ್ಡು ಗೋವಿಂದ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.